ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ಬಂದಿರತಕ್ಕಂಥ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರನ್ನು ಆತ್ಮೀಯವಾಗಿ ಸ್ವಾಗತಿಸುತ್ತಾ, ಇಂದು ನಮ್ಮೊಡನೆ ಸದರಿ ಟ್ರಸ್ಟಿನ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಶೆಟ್ಟಿ, ನಾನು ಅವರು ನಿರ್ದೇಶಕರಾದ ಚಿದಾನಂದ ಬೈಲಾದಿ, ನಿರ್ದೇಶಕರಾದ ವೆಂಕಟೇಶ್ ಭಟ್, ವಸಂತ ವೀರವಂಗಳ ಮತ್ತು ಪ್ರವೀಣ್ ಕುಂಟ್ಯಾಣ ಎಷ್ಟು ಮಂದಿ ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದೇವೆ. ಮುಂದಿನ ಮಾಹಿತಿಯನ್ನು ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಪುತ್ತೂರು ಇದರ ಅಧ್ಯಕ್ಷರಾದ ರಾಜೇಂದ್ರ ಪ್ರಸಾದ್ ಶೆಟ್ಟಿಯವರು ನೀಡಲಿಕ್ಕಿದ್ದಾರೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಸಹ ಸಂಸ್ಥೆ ನ್ಯೂಸ್ ಪುತ್ತೂರು ನೂತನ ಕಚೇರಿ ಸೆಪ್ಟೆಂಬರ್ 9ರಂದು ಉದ್ಘಾಟನೆ ಆಗಲಿಕ್ಕಿದೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಪುತ್ತೂರು ಇದರ ಸಹ ಸಂಸ್ಥೆ ನ್ಯೂಸ್ ಪುತ್ತೂರು ಇದರ ನೂತನ ಉದ್ಘಾಟನಾ ಸಮಾರಂಭ 9/9/23 ಅಂದರೆ ನಾಲ್ಕು ಶನಿವಾರ ಪುತ್ತೂರು ನಗರದ ಏಳ್ಮುಡಿ ಮುಖ್ಯ ರಸ್ತೆಯಲ್ಲಿರುವ ಪ್ರಾವಿಡೆನ್ಸ್ ಪ್ಲಾಜಾ ಇದರ 3ನೇ ಮಹಡಿಯಲ್ಲಿ ಶುಭಾರಂಭಗೊಳ್ಳಲಿದೆ. ಜನಮನದ ಪ್ರತಿಧ್ವನಿ ಎಂಬ ಧ್ಯೇಯವಾಕ್ಯದೊಂದಿಗೆ ನ್ಯೂಸ್ ಪುತ್ತೂರು ತಾಲೂಕಿನ ಸಮಗ್ರ ಸುದ್ದಿಯನ್ನು ವಿಶ್ವಾಸಾರ್ಹತೆ, ವಸ್ತುನಿಷ್ಠತೆ, ನಿಖರತೆಯೊಂದಿಗೆ ಕಳೆದ 1 ವರ್ಷದಿಂದ ಜನಮಾನಸಕ್ಕೆ ತಲುಪಿಸುವ ಮೂಲಕ ಕಾರ್ಯಾಚರಿಸುತ್ತಿದೆ. ಸಮಾರಂಭದಲ್ಲಿ ಪ್ರೇರಣಾ ಸಂಸ್ಥೆ ಪ್ರವರ್ತಿತ ವಿದ್ಯಾರ್ಥಿ ವೇತನ ವಿತರಣೆಯೂ ನಡೆಯಲಿದ್ದು, ಸುಮಾರು 60 ಮಂದಿ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನ ನೀಡಲಾಗುವುದು. ಅಲ್ಲದೆ ಪ್ರೇರಣಾ ಸಂಸ್ಥೆಯಲ್ಲಿ ತರಬೇತಿ ಪಡೆದು CA ಫೌಂಡೇಶನ್ನಲ್ಲಿ ತೇರ್ಗಡೆ ಹೊಂದಿದವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಶನಿವಾರ ಬೆಳಿಗ್ಗೆ 10:30ಕ್ಕೆ ನಡೆಯುವ ಕಾರ್ಯಕ್ರಮ ಹಾಗೂ ಹವಾನಿಯಂತ್ರಿತ ಸ್ಟುಡಿಯೋವನ್ನು ಪುತ್ತೂರಿನ ಸನ್ಮಾನ್ಯ ಶಾಸಕರಾದ ಶ್ರೀ ಅಶೋಕ್ ಕುಮಾರ್ ರೈ ಉದ್ಘಾಟಿಸಲಿದ್ದು, ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಠಂದೂರ್ ಅವರು ಕಚೇರಿಯನ್ನು ಉದ್ಘಾಟಿಸುತ್ತಾರೆ. ಪುತ್ತೂರಿನ ಹಿಂದೂ ಮುಖಂಡರಾದ ಶ್ರೀ ಅರುಣ್ ಕುಮಾರ್ ಪುತ್ತಿಲ ನ್ಯೂಸ್ ಪುತ್ತೂರು ಲಾಂಛನ ಬಿಡುಗಡೆ ಮಾಡ್ತಾರೆ. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷತೆಯನ್ನು ವಹಿಸುತ್ತಾರೆ. ಸಮಾರಂಭದ ಅಧ್ಯಕ್ಷತೆಯನ್ನು ಪುತ್ತೂರು ಸಂಪ್ಯ ಅಕ್ಷಯ ಸಮೂಹ ಸಂಸ್ಥೆಯ ಸಂಚಾಲಕರಾದ ಜಯಂತ್ ನಡುಬೈಯವರು ವಿದ್ಯಾರ್ಥಿ ವೇತನವನ್ನು ವಿತರಣೆ ಮಾಡುತ್ತಾರೆ. ಮುಖ್ಯ ಅತಿಥಿಗಳಾಗಿ ಪುತ್ತೂರು ವೃತ್ತ ನಿರೀಕ್ಷಕ ಸುನಿಲ್ ಕುಮಾರ್, ನಗರಸಭೆ ಆಯುಕ್ತ ಶ್ರೀ ಮಧು ಎಸ್ ಮನೋಹರ್, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಶ್ರೀ ಸಿದ್ದಿಕ್ ನೀರಾಜೆ, ಕರ್ನಾಟಕ ಪತ್ರಕರ್ತರ ಸಂಘ ಪುತ್ತೂರು ಅಧ್ಯಕ್ಷ ತಿಲಕ್ ರೈ ಕುತ್ಯಾಡಿ, ಕರ್ನಾಟಕ ಜರ್ನಲಿಸ್ಟ್ ಯೂನಿಯನ್ ಪುತ್ತೂರು ತಾಲೂಕು ಅಧ್ಯಕ್ಷ ಶ್ರೀ ರಾಮದಾಸ್ ಶೆಟ್ಟಿ ಭಾಗವಹಿಸಲಿದ್ದಾರೆ. ಈ ಉದ್ಘಾಟನಾ ಸಮಾರಂಭದಲ್ಲಿ ಎಲ್ಲ ಪತ್ರಿಕಾ ಮಾಧ್ಯಮ ಮಿತ್ರರು, ದೃಶ್ಯ ಮಾಧ್ಯಮದವರು ಭಾಗವಹಿಸುವಂತೆ ನಮ್ಮ ಆಡಳಿತ ಮಂಡಳಿ, ಕಾರ್ಯನಿರ್ವಹಣಾ ನಿರ್ದೇಶಕರು, ಪ್ರೇರಣಾ ಸಂಸ್ಥೆ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ನಿರ್ದೇಶಕರು, ಆಡಳಿತ ಮಂಡಳಿ ನ್ಯೂಸ್ ಪುತ್ತೂರು ಅಧ್ಯಕ್ಷರು, ಕಾರ್ಯದರ್ಶಿ, ಗೌರವಾನ್ವಿತ ಸರ್ವ ನಿರ್ದೇಶಕರು, ಸಮರ್ಪಣಾ ಟ್ರಸ್ಟ್ ಪುತ್ತೂರು. ಪ್ರೇರಣಾ ಸಂಸ್ಥೆ ಬಗ್ಗೆ ಜೊತೆಗೆ ಪ್ರೇರಣಾ ಸಂಸ್ಥೆ ಕೂಡ ಒಟ್ಟಿಗೆ ಜಂಟಿಯಾಗಿ ಹೋಗ್ತಾ ಇದೆ. ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು. ಸಮರ್ಪಣಾ ಚಾರಿಟೇಬಲ್ ಟ್ರಸ್ಟ್ ಇದರ ಅಡಿಯಲ್ಲಿ ಪ್ರೇರಣಾ ಸಂಸ್ಥೆ ಇದು 1 ವರ್ಷದಿಂದ ಅದು ಕೂಡ ಕಾರ್ಯನಿರ್ವಹಿಸ್ತಾ ಉಂಟು. ನಾವು ಈಗಾಗಲೇ ಒಂದು 3,000 ಮಕ್ಕಳಿಗೆ PUC ಆದ ನಂತರ ವಿದ್ಯಾರ್ಥಿಗಳಿಗೆ ಆ ಮಾರ್ಗಸೂಚಿಯ ಬಗ್ಗೆ ಒಂದು ಮಾಹಿತಿಯನ್ನು ನೀಡಿದ್ದೇವೆ. ಅದರ ಜೊತೆಗೆ ಸ್ಪೀಚ್ ಆ್ಯಂಡ್ ಆ್ಯಂಕರಿಂಗ್ ಒಂದು 200 ಮಕ್ಕಳಿಗೆ ಆ ಒಂದು ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಅದೇ ರೀತಿ IAS ಓರಿಯೆಂಟೇಷನ್ ಕೋರ್ಸ್ ತರಬೇತಿ ಅದಕ್ಕೊಂದು 22 ಜನ ಭಾಗವಹಿಸಿದ್ದಾರೆ. CA ತರಬೇತಿ ಕೋರ್ಸ್ ಕೂಡ ಈಗಾಗಲೇ ಒಂದು 20 ಜನ ಭಾಗವಹಿಸಿದ್ದಾರೆ. ಅದೇ ರೀತಿ ಬೇರೆ ಬೇರೆ ರೀತಿಯ ವಿದ್ಯಾರ್ಥಿಗಳಿಗೆ ಬೇಕಾದ ಮಾಹಿತಿಗಳನ್ನು ನಾವು ಈ ಪ್ರೇರಣಾ ಸಂಸ್ಥೆಯಿಂದ ನಾವು ನೀಡ್ತಾ ಇದ್ದೇವೆ. ಉಚಿತವಾಗಿ ನಾವು ನೀಡ್ತೇವೆ. ಎಲ್ಲ ತರಬೇತಿಗಳು ಕೂಡ ಉಚಿತವಾಗಿ ನೀಡ್ತಾ ಇದ್ದೇವೆ. ಆ ತರಬೇತಿಗೆ ಬಂದಂತಹ ಮಕ್ಕಳು ಮುಂದಿನ ಭವಿಷ್ಯದಲ್ಲಿ ಅವರನ್ನು ನಿರ್ಮಾಣ ಮಾಡಲಿಕ್ಕೆ ಅನುಕೂಲವಾಗಲಿ ಅನ್ನೋ ಉದ್ದೇಶದಿಂದ ಪ್ರೇರಣಾ ಸಂಸ್ಥೆಯವರಿಗೆ ಸುಮಾರು ನಾಡಿನ ಕಾರ್ಯಕ್ರಮದಲ್ಲಿ 2 ಲಕ್ಷ ವಿದ್ಯಾರ್ಥಿ ವೇತನವನ್ನು ಸುಮಾರು 60 ವಿದ್ಯಾರ್ಥಿಗಳಿಗೆ, ಅವರಲ್ಲಿ ಆಯ್ಕೆ ಮಾಡಿದ 60 ವಿದ್ಯಾರ್ಥಿಗಳಿಗೆ ನಾವು ಒತ್ತು ಕೊಡ್ತಾ ಇದ್ದೇವೆ. ಟ್ರಸ್ಟಿನ ಅಂಡರಲ್ಲಿ ನ್ಯೂಸ್ ಪುತ್ತೂರು ಕಾರ್ಯಾಚರಿಸುತ್ತದೆ. ಈವರೆಗೆ ಅದು ಸ್ವಂತ ಕಚೇರಿ ಇರಲಿಲ್ಲ. ನ್ಯೂಸ್ ಪುತ್ತೂರು ಓನ್ಲಿ ಸದ್ಯದ ಮಟ್ಟಿಗೆ ವೆಬ್ ಚಾನೆಲ್ ಆಗಿ ಕಾರ್ಯನಿರ್ವಹಿಸ್ತಾ ಇದೆ. ಈ ಸ್ಟುಡಿಯೋ ಕಾನ್ಸೆಪ್ಟ್ ಯಾಕಂದರೆ ಬಂದಿರುವಂಥ ಯಾವುದಾದ್ರೂ ನಮ್ಮ ಅದು ಈ ಉದ್ಯಮಿಗಳಾಗಿರ್ಬೋದು, ರಾಜಕೀಯ ನಾಯಕರುಗಳು ಆಗಿರ್ಬೋದು, ಅಥವಾ ಈ ಸಮಾಜಕ್ಕೆ ದಾರಿ ತೋರಿಸಬೇಕಾದಂತಹ ಯಾವುದಾದರೂ ಪ್ರಮುಖ ವ್ಯಕ್ತಿಗಳನ್ನಲ್ಲಿ ಕರೆಸಿ ಅವರನ್ನು ಸಂದರ್ಶನ ಮಾಡಿ
ಅವರ ಒಂದು ಅಭಿವೃದ್ಧಿಯ ಯಶೋಗಾಥೆ ಏನಿದೆಯೋ ಅದನ್ನು ಸಮಾಜಕ್ಕೆ ಪರಿಚಯಿಸುವಂಥ ಕಾರ್ಯವನ್ನು ಈ ಸ್ಟುಡಿಯೋ ಮೂಲಕ ನಾವು ಮಾಡ್ತೇವೆ. ಅದಕ್ಕೆ ವೆಬ್ ಮೂಲಕ ಮಾಡ್ತೇವೆ. ಅದು ಫುಲ್ಲು ಪ್ಲೆಜ್ಡ್ ಸ್ಟುಡಿಯೋ ಆಗಿರ್ತದೆ, ಸೌಂಡ್ ಪ್ರೂಫು ಹವಾನಿಯಂತ್ರಿತ ಸ್ಟುಡಿಯೋ ಆಗಿರ್ತದೆ. ಅದು ಕೂಡ ವೆಬ್ಬಲ್ಲಿ ಬರ್ತದೆ. ಇಲ್ಲ, ಯೂಟ್ಯೂಬ್ ಆಲ್ರೆಡಿ ಇದೆ. ನ್ಯೂಸ್ ಪುತ್ತೂರಿನ ಯೂಟ್ಯೂಬ್ ಚಾನೆಲ್ ಆಲ್ರೆಡಿ ಕಾರ್ಯಾಚರಿಸ್ತಾ ಇದೆ, ಅದರಲ್ಲಿಯೂ ಬರ್ತದೆ, ವೆಬ್ ಚಾನೆಲ್ ಕೂಡ ಕಾರ್ಯನಿರ್ವಹಿಸ್ತದೆ. ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.